ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆ 13ನೆಯ ಭಾನುವಾರದ ಸುವಾರ್ತೆಯ ಧ್ಯಾನಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತು ತಾರೀಕು ಜುಲೈ 2. ನಾವೆಲ್ಲರೂ ಈ ಸುವಾರ್ತೆಯನ್ನು ಆಲಿಸುವ ಮುನ್ನ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುತ್ತೇನೆ. ವಿಶೇಷವಾಗಿ ಇಂದು ಈ ಸುವಾರ್ತೆಯನ್ನು ಆಲಿಸುವಾಗ ಪ್ರಭುವೇ, ಸ್ವರ್ಗೀಯ ಜ್ಞಾನವಾದ ಪವಿತ್ರಾತ್ಮರನ್ನು ನಮ್ಮ ಮೇಲೆ ಕಳುಹಿಸಿರಿ. ಈ ಸುವಾರ್ತೆ ನಮಗೆ ಸೌಖ್ಯ ತರಲಿ, ಬಿಡುಗಡೆ ತರಲಿ ಮತ್ತು ನಮ್ಮನ್ನು ನಿಮಗೆ ಸಾಕ್ಷಿಯಾಗಿ ಮಾರ್ಪಡಿಸಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೆನ್. ಅರಸರುಗಳ 2ನೆಯ ಗ್ರಂಥದಿಂದ ವಾಚನ. ಅಧ್ಯಾಯ 4, ವಾಕ್ಯಗಳು 8ರಿಂದ 11, 14ರಿಂದ 16. 2 Kings chapter 4 verses 8 to 11, 14 to 19. ಒಂದು ಸಾರಿ ಎಲೀಷನು ಶೂನೇಮಿಗೆ ಹೋದನು. ಅಲ್ಲಿ ಒಬ್ಬ ಶ್ರೀಮಂತ ಮಹಿಳೆ ಇದ್ದಳು. ಆಕೆ ಅವನನ್ನು ತನ್ನ ಮನೆಯಲ್ಲಿ ಊಟ ಮಾಡಬೇಕೆಂದು ಒತ್ತಾಯಪಡಿಸಿದಳು. ಅಂದಿನಿಂದ ಅವನು ಆ ಮಾರ್ಗವಾಗಿ ಹೋಗುವಾಗಲೆಲ್ಲ ಆ ಮನೆಯಲ್ಲೇ ಊಟ ಮಾಡುತ್ತಿದ್ದನು. ಆ ಮಹಿಳೆ ತನ್ನ ಗಂಡನಿಗೆ, ಯಾವಾಗಲೂ ಈ ದಾರಿಯಿಂದ ಹೋಗುತ್ತಾ ಬರುತ್ತಾ ಇರುವ ಆ ವ್ಯಕ್ತಿ ಒಬ್ಬ ಸಂತನೂ ಹಾಗೂ ದೈವ ಪುರುಷನೂ ಆಗಿರುತ್ತಾನೆಂದು ನನಗೆ ಗೊತ್ತಾಯಿತು. ಆದುದರಿಂದ ನಾವು ಅವನಿಗಾಗಿ ಮಾಳಿಗೆಯ ಮೇಲೆ ಒಂದು ಸಣ್ಣ ಕೋಣೆಯನ್ನು ಕಟ್ಟಿಸೋಣ. ಅದರಲ್ಲಿ ಒಂದು ಮಂಚ, ಮೇಜು, ಕುರ್ಚಿ, ದೀಪಸ್ತಂಭ ಇವುಗಳನ್ನು ಇಡೋಣ. ಅವನು ಇಲ್ಲಿಗೆ ಬಂದಾಗಲೆಲ್ಲ ಅದರಲ್ಲಿ ವಾಸ ಮಾಡಲಿ ಎಂದು ಹೇಳಿದಳು. ಒಂದು ದಿನ ಎಲೀಷನು ಅಲ್ಲಿಗೆ ಬಂದು ಆ ಕೋಣೆಯೊಳಗೆ ಪ್ರವೇಶಿಸಿ ದಣಿವಾರಿಸಿಕೊಂಡನು. ಆಮೇಲೆ ಎಲೀಷನು ಗೆಹಜಿಯನ್ನು, ನಾವು ಆಕೆಗೆ ಯಾವ ಉಪಕಾರ ಮಾಡಬಹುದು ಎಂದು ಕೇಳಿದನು. ಅವನು, ಆಕೆಗೆ ಮಗನಿಲ್ಲ, ಗಂಡನು ಮುದುಕನಾಗಿದ್ದಾನೆ ಎಂದನು. ಇದನ್ನು ಕೇಳಿ ಎಲೀಷನು ಆ ಮಹಿಳೆಯನ್ನು ಕರೆಯಬೇಕೆಂದು ಆಜ್ಞಾಪಿಸಿದನು. ಅವನು ಹೋಗಿ ಕರೆದನು. ಆಕೆ ಬಂದು ಬಾಗಿಲಿನ ಹತ್ತಿರ ನಿಂತಳು. ಎಲೀಷನು ಆಕೆಗೆ, ನೀನು ಬರುವ ವರ್ಷ ಇದೇ ಕಾಲದಲ್ಲಿ ಒಬ್ಬ ಮಗನನ್ನು ಅಪ್ಪಿಕೊಂಡಿರುವೆ ಎಂದನು. ಕೀರ್ತನೆ 89. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಛಲ ಪ್ರೀತಿಯನು. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಛಲ ಪ್ರೀತಿಯನು. ಸಾರುವೆನು ತಲತಲಾಂತರಕ್ಕೂ ನಿನ್ನ ಸತ್ಯತೆಯನು. ನಿನ್ನ ಛಲ ಪ್ರೀತಿ ಪ್ರಭುವು ನನಗೆ ಶಾಶ್ವತ ಸಿದ್ಧ. ನಿನ್ನ ಸತ್ಯತೆ ಆಗಸದಂತೆ ಸ್ಥಿರ ಸ್ಥಾಪಿತ. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಛಲ ಪ್ರೀತಿಯನು. ಧನ್ಯರು ಪ್ರಭು ನಿನಗೆ ಜಯಕಾರ ಹಾಡುವವರು. ನಿನ್ನ ಮುಖದ ಪ್ರಕಾಶದೊಳವರು ನಡೆಯುವರು. ಆನಂದಿಸುವರವರು ಸದಾ ನಿನ್ನ ನಾಮದಲ್ಲಿ. ಪ್ರವರ್ಧಿಸುವರವರು ನಿನ್ನ ನ್ಯಾಯ ನೀತಿಯಲ್ಲಿ. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಛಲ ಪ್ರೀತಿಯನು. ಅವರ ಶಕ್ತಿ ಸಾಮರ್ಥ್ಯದ ಪ್ರತಿಭೆ ನಿನ್ನದೇ. ನಿನ್ನ ದಯೆಯಿಂದ ನಮಗೆ ಕೋಡು ಮೂಡಿದೆ. ಗುರಾಣಿಯಂತಿಹ ನಮ್ಮ ರಾಜನು ಪ್ರಭುವಿನವನೇ, ಇಸ್ರಾಯೇಲಿನ ಪರಮ ಪಾವನ ಸ್ವಾಮಿಗೆ ಸೇರಿದವನೇ. ಪ್ರಭು ಕೀರ್ತಿಸುವೆನು ಸದಾ ನಿನ್ನ ಛಲ ಪ್ರೀತಿಯನು. ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಅಧ್ಯಾಯ 6, ವಾಕ್ಯಗಳು 3ರಿಂದ 4, 8ರಿಂದ 11. ಸಹೋದರರೇ, ಕ್ರಿಸ್ತ ಯೇಸುವಿನವರಾಗಲು ದೀಕ್ಷಾಸ್ನಾನ ಹೊಂದಿರುವ ನಾವು ಅವರ ಮರಣದಲ್ಲಿ ಪಾಲುಗಾರರಾಗಲು ದೀಕ್ಷಾಸ್ನಾನ ಪಡೆದೆವು ಎಂಬುದು ನಿಮಗೆ ತಿಳಿಯದೆ? ಹೀಗಿರಲಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಅವರ ಮರಣದಲ್ಲಿ ಪಾಲುಗಾರರಾದ ನಮಗೆ ಅವರೊಡನೆ ಸಮಾಧಿಯೂ ಆಯಿತು. ಆದುದರಿಂದ ತಂದೆಯ ಮಹಿಮಾಶಕ್ತಿಯಿಂದ ಕ್ರಿಸ್ತ ಯೇಸು ಮರಣದಿಂದ ಪುನರುತ್ಥಾನ ಹೊಂದಿದಂತೆಯೇ ನಾವು ಸಹ ಹೊಸ ಜೀವವನ್ನು ಹೊಂದಿ ಬಾಳುತ್ತೇವೆ. ಕ್ರಿಸ್ತ ಯೇಸುವಿನೊಂದಿಗೆ ನಾವು ಮರಣ
ಹೊಂದಿದ್ದರೆ ಅವರೊಡನೆ ನಾವು ಜೀವಿಸುತ್ತೇವೆ. ಇದು ನಮ್ಮ ವಿಶ್ವಾಸ. ಯೇಸು ಕ್ರಿಸ್ತರನ್ನು ಮರಣದಿಂದ ಎಬ್ಬಿಸಲಾಯಿತು ಎಂಬುದನ್ನು ನಾವು ಬಲ್ಲೆವು. ಆದ್ದರಿಂದ ಅವರು ಇನ್ನು ಎಂದಿಗೂ ಸಾಯುವುದಿಲ್ಲ. ಸಾವಿಗೆ ಅವರ ಮೇಲೆ ಯಾವ ಅಧಿಕಾರವೂ ಇಲ್ಲ, ಏಕೆಂದರೆ ಅವರು ಪಾಪದ ಪಾಲಿಗೆ ಒಂದೇ ಸಾರಿಗೆ ಮಾತ್ರವಲ್ಲ, ಎಂದೆಂದಿಗೂ ಸತ್ತವರು. ಅವರು ಈಗ ಜೀವಿಸುವುದು ದೇವರಿಗಾಗಿಯೇ. ಅಂತೆಯೇ ನೀವು ಸಹ ಪಾಪದ ಪಾಲಿಗೆ ಸತ್ತವರೆಂದು, ದೇವರಿಗಾಗಿ ಮಾತ್ರ ಯೇಸು ಕ್ರಿಸ್ತರಲ್ಲಿ ಜೀವಿಸುವವರೆಂದು ಪರಿಗಣಿಸಿರಿ. ಘೋಷಣೆ. ಅಲ್ಲೆಲುಯ್ಯ, ಅಲ್ಲೆಲುಯ್ಯ. ನಿಮ್ಮ ಬೋಧನೆಗೆ ಕಿವಿಗೊಟ್ಟು ಗ್ರಹಿಸುವಂತೆ ಪ್ರಭು ನನ್ನ ಹೃದಯವನ್ನು ತೆರೆಯಿರಿ. ಅಲ್ಲೆಲುಯ್ಯ. ಮತ್ತಾಯನ ಶುಭ ಸಂದೇಶದಿಂದ ವಾಚನ, ಅಧ್ಯಾಯ 10 ವಾಕ್ಯಗಳು 37ರಿಂದ 42. ಮ್ಯಾಥ್ಯೂ ಚಾಪ್ಟರ್ 10 37-42. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ತಂದೆಯನ್ನು ಅಥವಾ ತಾಯಿಯನ್ನು ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ. ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ಮಗನನ್ನು ಅಥವಾ ಮಗಳನ್ನು ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ. ತನ್ನ ಶಿಲುಬೆಯನ್ನು ಹೊತ್ತು ನನ್ನನ್ನು ಹಿಂಬಾಲಿಸದವನು ನನ್ನವನಾಗಲು ಯೋಗ್ಯನಲ್ಲ. ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವವನು ಅದನ್ನು ಕಳೆದುಕೊಳ್ಳುತ್ತಾನೆ. ನನಗೋಸ್ಕರವಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಕಾಪಾಡಿಕೊಳ್ಳುತ್ತಾನೆ. ನಿಮ್ಮನ್ನು ಸ್ವಾಗತಿಸುವವನು ನನ್ನನ್ನು ಸ್ವಾಗತಿಸುತ್ತಾನೆ. ನನ್ನನ್ನು ಸ್ವಾಗತಿಸುವವನು ನನ್ನನ್ನು ಕಳುಹಿಸಿಕೊಟ್ಟಾತನನ್ನೇ ಸ್ವಾಗತಿಸುತ್ತಾನೆ. ಪ್ರವಾದಿಯನ್ನು ಪ್ರವಾದಿ ಎಂದು ಸ್ವಾಗತಿಸುವವನು ಪ್ರವಾದಿಗೆ ಸಿಗುವ ಪ್ರತಿಫಲವನ್ನು ಪಡೆಯುತ್ತಾನೆ. ಸತ್ಪುರುಷನನ್ನು ಸತ್ಪುರುಷನೆಂದು ಸ್ವಾಗತಿಸುವವನು ಸತ್ಪುರುಷನಿಗೆ ಸಿಗುವ ಪ್ರತಿಫಲವನ್ನು ಪಡೆಯುತ್ತಾನೆ. ಯಾರಾದರೂ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಅವನು ನನ್ನ ಶಿಷ್ಯನೆಂದು ಕುಡಿಯಲು 1 ಲೋಟ ತಣ್ಣೀರನ್ನು ಕೊಟ್ಟರೂ ಅದಕ್ಕೆ ತಕ್ಕ ಪ್ರತಿಫಲವನ್ನು ಪಡೆಯದೆ ಹೋಗನೆಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇಲ್ಲಿನ 3 ವಾಚನಗಳಲ್ಲಿ ನಮಗೆ ವಿಶೇಷವಾದ ಸಂದೇಶ ಆಲಿಸಲು ಸಿಗುತ್ತೆ. ಮೊದಲನೇ ವಾಚನದಲ್ಲಿ ಎಲೀಷನ ಕುರಿತು, ಆ ವ್ಯಕ್ತಿ ಒಬ್ಬ ಸಂತನು ಹಾಗೂ ದೈವ ಪುರುಷನು, ಅವನು ಇಲ್ಲಿ ವಾಸ ಮಾಡಲಿ, ಅಂದರೆ ತನ್ನ ಮನೆಯಲ್ಲಿ ಆಶ್ರಯವನ್ನು ದೈವ ಪುರುಷನಿಗೆ ಕೊಡಲು ಆ ಶ್ರೀಮಂತ ಮಹಿಳೆ ಯೋಚನೆ ಮಾಡುವಂಥದ್ದು. ಎರಡನೇದಾಗಿ, ನಾವು ದೀಕ್ಷಾ ಸ್ನಾನದಲ್ಲಿ ಹೇಗೆ ಯೇಸುವಿನ ಮರಣದಲ್ಲಿ ಪಾಲುಗಾರರಾಗಿದ್ದೀವಿ ಮತ್ತು ಅವರೊಡನೆ ಸಮಾಧಿಯೂ ಆಗಿದ್ದೀವಿ ಮತ್ತು ಈಗ ಹೊಸ ಜೀವನದಿಂದ ಬಾಳ್ತಾ ಇದ್ದೀವಿ. 3ನೇ ವಾಚನದಲ್ಲಿ, ತನ್ನ ಶಿಲುಬೆಯನ್ನು ಹೊತ್ತು ನನ್ನನ್ನು ಹಿಂಬಾಲಿಸದವನು ನನ್ನವನಾಗಲು ಯೋಗ್ಯನಲ್ಲ. ನಿಮ್ಮನ್ನು ಸ್ವಾಗತಿಸುವುದು ನನ್ನನ್ನು ಸ್ವಾಗತಿಸುತ್ತಾನೆ. ಆತ್ಮೀಯರೇ, ಮೊದಲನೇದಾಗಿ ನಾವು ಯೋಚನೆ ಮಾಡೋಣ, ನಾವು ಯಾರು? ಹೂ ಆರ್ ವಿ? ನಾವು ಯೇಸುವಿನ ಪ್ರೀತಿಯಿಂದ, ರಕ್ಷಣೆಯಿಂದ ರಕ್ಷಿಸಲ್ಪಟ್ಟವರು. ಪಾಪ ನಮಗೆ ವಿಮೋಚನೆ ಇದೆ, ಬಿಡುಗಡೆ ಇದೆ, ಆಶೀರ್ವಾದ ಇದೆ ಯೇಸುವಿನ ಮೂಲಕ. ಅದನ್ನು ಅರಿತುಕೊಳ್ಬೇಕಾದ್ರೆ 2ನೇ ವಾಚನ ಸ್ಪಷ್ಟವಾಗಿ ಹೇಳುತ್ತೆ ನೋಡಿ, ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಅವರ ಮರಣದಲ್ಲಿ ಪಾಲುಗಾರರಾದ ನಮಗೆ ಅವರೊಡನೆ ಸಮಾಧಿಯೂ ಆಯಿತು. ದಟ್ ಮೀನ್ಸ್ ಅವರ್ ಓಲ್ಡ್ ಸೆಲ್ಫ್ ಇಸ್ ಗಾನ್. ನಮ್ಮ ಹಳೆಯ ಒಂದು ಸ್ವಭಾವ ಹೋಗಿಬಿಟ್ಟಿದೆ. ದೀಕ್ಷಾ ಸ್ನಾನದಲ್ಲಿ ನಾವು ದೇವರ ಕೃಪೆಯನ್ನು ಪಡೆದಿದ್ದೀವಿ, ದೇವರ ಮಕ್ಕಳಾಗಿದ್ದೀವಿ. ದೀಕ್ಷಾ ಸ್ನಾನದಲ್ಲಿ ನಮ್ಮ ಜನ್ಮ ಪಾಪಕ್ಕೆ ನಾವು ಸತ್ತು ಸಮಾಧಿಯಾಗಿದ್ದೀವಿ. ಈಗ ನಾವು ಏನು ಜೀವಿಸ್ತೀವಿ ಅದು ಕೂಡ ಒಂದು ಪುನರುತ್ಥಾನಿ ಜೀವನ, ಯೇಸುವಿನೊಟ್ಟಿಗಿನ ಜೀವನ ಪುನರುತ್ಥಾನಿ ಜೀವನನೇ. ಅದಕ್ಕಾಗಿ ನಾವು ಯೇಸುವಿಗಾಗಿ ಬಾಳಬೇಕು. ಯೇಸುವಿನೊಡನೆ ಸಮಾಧಿಯೂ ಆಯಿತು. ಎಲ್ಲಿ? ದೀಕ್ಷಾ ಸ್ನಾನದಲ್ಲಿ. ಆ ದೀಕ್ಷಾ ತೈಲ, ಆ ಪವಿತ್ರ ನೀರು, ಇದೆಲ್ಲದರ ಮೂಲಕ ನಾವು ದೀಕ್ಷಾ ಸ್ನಾನ ಪಡೆಯುವಾಗ ನಾವು ಹೊಸ ಬಟ್ಟೆ, ಆ ಬಿಳಿ ಬಟ್ಟೆ, ಆ ಮೇಣದ ಬತ್ತಿ, ಇದೆಲ್ಲ ಸಂಕೇತ ಕ್ರಿಸ್ತಂಬರರಾಗಿದ್ದೀವಿ. ಆದುದರಿಂದ ನಾವು ಸಹ ಹೊಸ ಜೀವವನ್ನು ಒಂದು ಬಾಳುತ್ತೇವೆ. ಇವತ್ತು ನಮ್ಮಲ್ಲಿ ಹೊಸ ಜೀವ ಇದೆ. ಈ ಹೊಸ ಜೀವ ಇದ್ದಾಗ ನಾವು ಹೇಗೆ ಬಾಳಬೇಕು?
ಈಗ ಹಳೆ ಒಡಂಬಡಿಕೆಯಲ್ಲಿ ಇದೆಲ್ಲ ಇರಲಿಲ್ಲ. ಆದರೂ ಆ ಶ್ರೀಮಂತ ಮಹಿಳೆಯ ಮನಸ್ಸಿನಲ್ಲಿ ದೇವರ ಮೇಲಿರುವ ಭಯಭಕ್ತಿ ಪ್ರೀತಿ, ಆ ವ್ಯಕ್ತಿ ಸತ್ಪುರುಷ ಎಲೀಷ ಹಾದು ಹೋಗುತ್ತಿರುವಾಗ ಕಂಡಾಕೆ ಏನೋ ಒಂದು ಆತನಿಗೆ ಆಶ್ರಯ ಕೊಡೋಣ ಅಂತೇಳಿ ಮನೆಯಲ್ಲಿ ಒಂದು ಕೊಠಡಿ, ಮೇಜು, ಕುರ್ಚಿ ಎಲ್ಲವನ್ನು ಸಿದ್ಧ ಮಾಡಿ ಆತ ಹೋಗುವಾಗ ಅಲ್ಲಿ ಒಂದು ವಿರಾಮ ಅಥವಾ ವಿಶ್ರಾಂತಿ ತೆಗೆದುಕೊಂಡು ಹೋಗ್ತಿದ್ದ. ಗೆಹಜಿ ಎಲೀಷನ ಸೇವಕ, ಏನ್ ನಾವು ಮಾಡಬಹುದು ಈಕೆಯ ಒಳ್ಳೆಯ ಕಾರ್ಯಕ್ಕೆ? ಆವಾಗ ಗೆಹಜಿ ಹೇಳ್ತಾನೆ, ಆಕೆಗೆ ಮಕ್ಕಳಿಲ್ಲ, ಆಕೆಯ ಪುರುಷ ಮುದುಕನಾಗಿದ್ದಾನೆ, ಪ್ರವಾದಿಗೆ ದೇವರ ಆಶೀರ್ವಾದ ಕೊಡುವ ಶಕ್ತಿ ಇದೆ, ಆಶೀರ್ವಾದ ಹೊಂದುತ್ತಾಳೆ. ಆ ಎಲೀಷ ಪ್ರವಾದಿ ಹೇಳ್ತಾನೆ, ನೀನು ಬರುವ ವರ್ಷ ಮಗನನ್ನು ಅಪ್ಪಿಕೊಂಡಿರುವೆ. ನೋಡಿ, ಯಾವಾಗ ದೇವರ ವಾಕ್ಯಕ್ಕೆ ವಿಧೇಯರಾಗ್ತೀವಿ, ದೇವರಿಗೆ ವಿಧೇಯರಾಗ್ತೀವಿ, ದೇವರ ಸೇವಕರಿಗೆ, ಸತ್ಪುರುಷನಿಗೆ ಸತ್ಪುರುಷನೆಂದು, ಸಂತನಿಗೆ ಸಂತನೆಂದು ಗೌರವಿಸಿದರೆ ಅದರ ಪ್ರತಿಫಲ ಸಿಗುವುದನ್ನು ಮೊದಲ ವಾಚನದಲ್ಲೇ ಕಂಡೆವು ನಾವು. ಅದನ್ನೇ ಯೇಸು ಸ್ವಾಮಿ ಕೂಡ 3ನೇ ವಾಚನ ಅಂದ್ರೆ ಶುಭ ಸಂದೇಶದಲ್ಲಿ ನಮಗೆ ತಿಳಿಸುತ್ತಾರೆ. ಇವತ್ತು ನಾವು ಹೊಸ ಜೀವನ ಪಡೆದವರು ನಾವು ಹೇಗೆ ಬಾಳಬೇಕು ಅದರ ಕುರಿತು ಶುಭ ಸಂದೇಶ ನಮಗೆ ಹೇಳುತ್ತದೆ. ಯೇಸು ಸ್ವಾಮಿ ನುಡಿಯುತ್ತಾರೆ, ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ. ನೋಡಿ, ಮೊದಲನೇ ಆಜ್ಞೆ ಯಾವುದು? ನಿಜವಾದ ಏಕದೇವರನ್ನು ಆರಾಧಿಸು, ನಿನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಆತ್ಮದಿಂದಲೂ, ಪೂರ್ಣ ಮನಸ್ಸಿನಿಂದಲೂ ನಿನ್ನ ದೇವರಾದ ಸರ್ವೇಶ್ವರನನ್ನು ಪ್ರೀತಿಸು. ದೇವರನ್ನು ಪ್ರೀತಿಸುವುದು ಮೊದಲು. ಅದಕ್ಕೆ ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ತಂದೆಯನ್ನು ಅಥವಾ ತಾಯಿಯನ್ನು ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ. ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ಮಗನನ್ನು ಅಥವಾ ಮಗಳನ್ನು ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ. ಇವತ್ತು ನೋಡಿ, ಸುವಾರ್ತೆಯಲ್ಲಿ ಅನೇಕ ಮಂದಿ ಇದ್ದಾರೆ, ನಾವು ನಮ್ಮ ತಂದೆ ತಾಯಿ ಕುಟುಂಬವನ್ನು ಬಿಟ್ಟು ಬರಬೇಕು, ಸಹೋದರ ಸಹೋದರಿಯರು. ಮಾತ್ರವಲ್ಲ, ನಮ್ಮ ಪ್ರೀತಿಯನ್ನು ಯೇಸುವಿನ ಮೇಲೆ ತೋರಿಸಿ ಯೇಸುವಿಗಾಗಿ ನಮ್ಮ ಜೀವನವನ್ನು ಮುಡುಪಾಗಿ ಬಾಳ್ಬೇಕು. ಅನೇಕ ಬಾರಿ ದೈವ ಕರೆಗಳು ಇರುವಾಗ ಕೆಲವು ಸರಿ ತಂದೆ ತಾಯಂದ್ರೆ ಅಡ್ಡಿ ಆಗ್ತಾರೆ ಮಕ್ಕಳಿಗೆ. ನಾನು ನೋಡಿದ್ದೀನಿ, ಎಷ್ಟೋ ಮಂದಿ ತಂದೆ ತಾಯಂದ್ರು ಸೆಮಿನರಿಗೆ ಹೋದ ಅಥವಾ ಕನ್ಯಾಸ್ತ್ರೀ ಮಠಕ್ಕೆ ಹೋದ ಮಕ್ಕಳನ್ನು ವಾಪಸ್ ಕರ್ಕೊಂಡು ಬರ್ತಾರೆ. ಇದು ಸ್ವಾರ್ಥ. ಒಂದು ವೇಳೆ ದೇವರು ಅವರಿಗೆ ಕರೆ ಕೊಟ್ಟಿದ್ದೇ ಆದರೆ ನಾವು ಅಡ್ಡಗಾಲು ಹಾಕಬಾರದು. ಅದರ ಅರ್ಥ ನನ್ನನ್ನು ಪ್ರೀತಿಸುವುದಕ್ಕಿಂತಲೂ ಇರಬಹುದು, ನಾವು ಸ್ವಾರ್ಥೆಯಲ್ಲಿ ಸೇವೆಯಲ್ಲಿರುವವರು ಒಂದು ಕಮಿಟ್ಮೆಂಟ್, ಒಂದು ಸಮರ್ಪಣೆ, ಒಂದು ಡೆಡಿಕೇಶನ್ ಅನ್ನು ಮಾಡ್ತಾ ಇದ್ದೀವಿ. ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸದವನು ನನ್ನವನಾಗಲು ಯೋಗ್ಯನಲ್ಲ. ಮಾರ್ಕನ ಶುಭ ಸಂದೇಶ 8ನೇ ಅಧ್ಯಾಯದಲ್ಲಿ ಯೇಸು ಹೇಳ್ತಾರೆ, ನಿನ್ನನ್ನೇ ನೀನು ತ್ಯಜಿಸಿ ನಿನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ನಡಿ. ಡಿನೈ ಯುವರ್ಸೆಲ್ಫ್, ಟೇಕ್ ಅಪ್ ಯುವರ್ ಕ್ರಾಸ್ ಅಂಡ್ ಫಾಲೋ ಮೀ. ಇವತ್ತು ನಮ್ಮ ಶಿಲುಬೆ ನೋಡಿ, ಏನ್ ಹೇಳ್ತಾರೆ? ತನ್ನ ಶಿಲುಬೆಯನ್ನು. ಇವತ್ತು ತುಂಬಾ ಕಷ್ಟಗಳು ಈ ಲೋಕದಲ್ಲಿ ನಿಮಗೆ ಇದೆ. ಯೇಸು ಸ್ವಾಮಿ ಹೇಳಿದ್ದಾರೆ, ಆ ಯೋಹಾನ 16:33, ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸದವನು ನನ್ನವನಾಗಲು ಯೋಗ್ಯನಲ್ಲ. ಎಷ್ಟೋ ಮಂದಿ ನರಳ್ತಾರೆ. ನಾನು ನೋಡ್ತೀನಿ, ಎಷ್ಟೋ ಗುರುಗಳು, ಧರ್ಮ ಭಗಿನಿಯರು, ಎಷ್ಟೋ ನರಳಾಟ, ಎಷ್ಟೋ ರೋಗಗಳು ಅವರಲ್ಲಿ ಇದ್ರೂ ಕೂಡ ಅವರಲ್ಲಿರುವ ಚೈತನ್ಯ, ಲವಲವಿಕೆ, ಸ್ವಾರ್ಥೆಗೆ ಎಲ್ಲ ಶಿಲುಬೆಗಳು, ಅನೇಕ ಬಾರಿ ಹಿಂಸೆಗಳು, ಅವಮಾನಗಳು, ನಿಂದೆಗಳು, ಅಪಮಾನಗಳು ಇದೆಲ್ಲ ಇದೆ. ಆದರೆ ನಾವು ಯೇಸುವಿನತ್ತ ನಮ್ಮ ದೃಷ್ಟಿ ಹರಿಸಿ ನಾವು ಜೀವಿಸತಕ್ಕದ್ದು. ಕ್ರೈಸ್ತನಾದವನು ಕೂಡ ಅಷ್ಟೇ. ನಾವು ಕ್ರೈಸ್ತರೆನ್ನುವ ಕಾರಣಕ್ಕೆ ಅನೇಕ ಅವಮಾನಗಳು, ಹಿಂಸೆಗಳು, ನೋವುಗಳು, ಬೇನೆಗಳು, ಅಪವಾದಗಳು ನಮ್ಮ ಮೇಲೆ ಹೊರಿಸುತ್ತಾರೆ. ನಾವು ಭಯಪಡುವುದಲ್ಲ, ಕಂಗೆಡುವುದು ಅಲ್ಲ. ಅದಕ್ಕಾಗಿ ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವವನು ಅದನ್ನು ಕಳೆದುಕೊಳ್ಳುತ್ತಾನೆ. ನನಗೋಸ್ಕರ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಕಾಪಾಡಿಕೊಳ್ಳುತ್ತಾನೆ. ಎಲ್ಲಿ? ಸ್ವರ್ಗ ಸಾಮ್ರಾಜ್ಯದಲ್ಲಿ. ನಿಮ್ಮನ್ನು ಸ್ವಾಗತಿಸುವವನು. ಶಿಷ್ಯರಿಗೆ ಹೇಳ್ತಾರೆ, ಇವತ್ತೆಷ್ಟೋ ಮಂದಿ ಬೋಧಕರು ಬಂದಾಗ ಸ್ವಾಗತಿಸುತ್ತೀರಿ, ನಿಮ್ಮ ವಿಚಾರಣೆ ಗುರುಗಳು ಇರಬಹುದು, ಸ್ವಾರ್ಥಿಕರು ಇರಬಹುದು, ಸ್ವಾಗತಿಸುವವನು ನನ್ನನ್ನು ಸ್ವಾಗತಿಸುತ್ತದೆ. ಪ್ರವಾದಿಗೆ ಕೊಡುವ ಸನ್ಮಾನವನ್ನು ಅವನು ಪ್ರವಾದಿಯನ್ನು ಸ್ವಾಗತಿಸಿದ್ರೆ ಅವನಿಗೆ ಸಿಗುತ್ತೆ. ಅಥವಾ ಕುಡಿಯಲು ಒಂದು ಲೋಟ ನೀರು ಕೊಟ್ಟರು ಪ್ರತಿಫಲ. ಹೌದು ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಸತ್ಕಾರ್ಯ, ಒಳ್ಳೆಯ ಜೀವನ ಜೀವಿಸಲು ಯೇಸು ಕರೆ ನೀಡುತ್ತಾರೆ. ಮಾತ್ರವಲ್ಲ, ಯೇಸುವಿಗೆ ಸಾಕ್ಷಿಯಾಗಲು ನಮ್ಮ ಶಿಲುಬೆಗಳು ಇರಬಹುದು, ನಮಗೆ ಬರುವ ಎಲ್ಲ ತೊಂದರೆ ತಾಪತ್ರಗಳ ಮಧ್ಯೆಯೂ ಈ ಕ್ರೈಸ್ತ ವಿಶ್ವಾಸ ಜೀವಿಸಲು ಅಷ್ಟು ಸುಲಭವಲ್ಲ. ನಾವೆಲ್ಲರೂ ಯೇಸುವನ್ನು ಹಿಂಬಾಲಿಸುವವರು, ಯೇಸುವಿನ ಪ್ರೇಷಿತರು, ಯೇಸುವಿನ ಶಿಷ್ಯರು, ಯೇಸುವಿನ
ಹಾದಿಯಲ್ಲಿ, ವಾಕ್ಯದಲ್ಲಿ ಮತ್ತು ಅವರು ಕೊಟ್ಟ ಸಂಸ್ಕಾರಗಳಲ್ಲಿ ಹಾಗೂ ಆ ದೈವಾಜ್ಞೆಗಳಲ್ಲಿ ನಮ್ಮ ಜೀವನವನ್ನು ಆಳವಾಗಿ ಬೇರೂರಿಸಿ ಬಲಪಡಿಸುತ್ತಾ ಅವರಿಗೆ ನಾವು ಸಾಕ್ಷಿಗಳಾಗೋಣ. ಹಿಂಸೆ ಬಾಧೆ ಏನೇ ಬಂದರೂ ನಾವು ಹಾಡ್ತೀವಿ ಕನ್ನಡದಲ್ಲಿ ಒಂದು ಹಾಡು, ಮುಂದೆ ಹೋಗುವೆನು ನನ್ನ ಯೇಸುವಿನೊಂದಿಗೆ ಹಿಂದೆ ನೋಡದೆ. ಅದೇ ಕಷ್ಟ ಸಂಕಟ ಹಿಂಸೆ ಬಂದಾಗ್ಯೂ ಸಂತೋಷದಿ ಹೋಗುವೆನು. ನಾವು ಸಂತೋಷದಿಂದ ಯೇಸುವಿಗೆ ಸಾಕ್ಷಿಗಳಾಗೋಣ, ಯೇಸುವನ್ನು ಹಿಂಬಾಲಿಸೋಣ. ಪ್ರಾರ್ಥನೆ ವಿಶ್ವಾಸದ ಮೂಲಕ, ದೇವರ ವಾಕ್ಯ ಓದುವುದರ ಮೂಲಕ ನಮ್ಮನ್ನೇ ನಾವು ಬಲಪಡಿಸಿ, ನಮ್ಮ ಕುಟುಂಬಗಳನ್ನು ಬಲಪಡಿಸಿ ಒಂದು ದಿನ ನಿತ್ಯ ಜೀವದ ಸೌಭಾಗ್ಯವನ್ನು ನಾವೆಲ್ಲರೂ ಪಡೆಯೋಣ. ಆಮೇನ್. ಸರ್ವಶಕ್ತ ಕರುಣಾಳು ತಂದೆಯೇ, ಈ ದಿನ ಈ ಸ್ವಾರ್ಥೆಯನ್ನು ನಮಗೆ ನೀವು ನೀಡಿದ್ದಕ್ಕಾಗಿ ಸ್ತೋತ್ರ. ಈ ಸ್ವಾರ್ಥೆಯ ಆಶೀರ್ವಾದ ಕಷ್ಟದಲ್ಲಿ, ನೋವಿನಲ್ಲಿ, ನಿರಾಶೆಯಲ್ಲಿ, ಚಿಂತೆಯಲ್ಲಿ, ಬೇನೆಯಲ್ಲಿ, ಬವಣೆಯಲ್ಲಿ, ದುಃಖದಲ್ಲಿ, ಶೋಧನೆಯಲ್ಲಿ, ವೇದನೆಯಲ್ಲಿ ಇರುತ್ತಿರುವವರ ಮೇಲೆ ಇಳಿದು ಬರಲಿ. ಎಲ್ಲ ರೋಗ ಬಾಧೆ ಪೀಡೆ ಪಿಚಾಚಿಗಳ ಶಕ್ತಿಗಳು ಬಿಟ್ಟು ಬೂದಿಯಾಗಲಿ. ನಿಮ್ಮ ಕರುಣೆ ಕೃಪೆ ಆಲಿಸುವ ಪ್ರತಿಯೊಬ್ಬರ ಮೇಲೆ ಇಳಿದು ಬರಲಿ. ಇವತ್ತಿನ ಸ್ವಾರ್ಥ ಅವರನ್ನು ಶುದ್ಧೀಕರಿಸಲಿ, ಮಾತ್ರವಲ್ಲ ಯೇಸುವಿಗೆ ಸಾಕ್ಷಿಗಳಾಗಿ ಜೀವಿಸುವ ಬಲವನ್ನು ವರವನ್ನು ಕರುಣಿಸಲಿ. ಪವಿತ್ರಾತ್ಮರಿಂದ ಅವರನ್ನು ತುಂಬಿರಿ. ಯೇಸುವೆ 38 ವರ್ಷ ಕುರಿ ಬಾಗಿಲಿನ ಬಳಿಯಿಂದ ಆತನು ಮುಟ್ಟಿದ ಹಾಗೆ, ಸತ್ತ ಲಾಸರನಿಗೆ ಜೀವ ಕೊಟ್ಟ ಹಾಗೆ, ಕುರುಡರಿಗೆ ದೃಷ್ಟಿದಾನ ಮಾಡಿದ ಹಾಗೆ, ಅಂಗವಿಕಲಕರಿಗೆ ಸರಿ ಮಾಡಿದ ಹಾಗೆ, ಇದೋ ನಿಮ್ಮ ಕರುಣೆ ಕೃಪೆ ಜನರ ಮೇಲೆ ಹಿಡಿದು ಬರಲಿ. ನಿಮ್ಮ ಯಾಜಕನಾಗಿ ಸೇವಕನಾಗಿ ಪ್ರಾರ್ಥಿಸುವಾಗ ಏನು ಬಂಧಿಸುತ್ತೀವೋ ಬಂಧಿಸಲಾಗುವುದು, ಬಿಡುಗಡೆ ಮಾಡ್ತೀವಿ ಬಿಡುಗಡೆ ಮಾಡಲಾಗುವುದು ನೋಡಿದ್ದೀರಿ. ಯೇಸು ನಾಮದಲ್ಲ ಪಾಪ ಶಾಪಗಳು, ರೋಗ ರುಜಿನಗಳು, ಪೀಡೆ ಪಿಚಾಚಿ ಶಕ್ತಿಗಳು ಬಿಟ್ಟು ಸುಟ್ಟು ಬೂದಿಯಾಗಲಿ. ಟಚ್ ದೆಮ್ ಲಾರ್ಡ್, ಅನಾಯಿಂಟ್ ದೆಮ್ ಲಾರ್ಡ್, ಹೀಲ್ ದೆಮ್ ಲಾರ್ಡ್. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಜೀವವುಳ್ಳ ತಂದೆಯೇ. ಸರ್ವಶಕ್ತ ದೇವರಾದ ಪಿತಾಸುತ ಪರಿಶುದ್ಧಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಶಿವಮೊಗ್ಗ ಧರ್ಮಕ್ಷೇತ್ರ. ನನಗಾಗಿಯೂ ನನ್ನ ಸುವಾರ್ಥ ಸೇವೆಗಾಗಿಯೂ ಪ್ರಾರ್ಥಿಸಿರಿ ಮತ್ತು ಸಾಧ್ಯವಾದಷ್ಟು ಜನರಿಗೆ ಸಂದೇಶವನ್ನು ಹಂಚಿರಿ.